ಸೂರ್ಯಕುಮಾರ್ ಯಾದವ್ ಬಣ್ಣ ಸೂರ್ಯ ಬಣ್ಣದ ಅಂತ ಬೆಳಗುನ ವ್ಯಕ್ತಿ ಅಂತ ಅರ್ಥ. ಮತ್ತೆ ನಂಗೆ ಕಾಪು ಮಾರಿಯುಡಿ ಇಲ್ಲಿ ಬೆಳಗೊಂದುಂಟು ಇತ್ತ ಬೆಳಗೊಂದುಂಟು. ಸೂರ್ಯಕುಮಾರ್ ಯಾದವ್ ಬಣ್ಣದ ಅದರ ಬೆಳಗುನ ವ್ಯಕ್ತಿ ಅಂತ ಅರ್ಥ. ಐದರ ಅವರ ಸೂರ್ಯಕುಮಾರ್ ಯಾದವ್ ಬೇರೆ ಕಾಪು ಬೆಳಗುನ ಕಾಪುನ ಮಾರಿಯುಡಿಗೆ ಬರ್ತೇನೆ ಅಂತ ಅವರ ಅದಕ್ಕೆ ನನ್ನ ಬೆಳಗುನ ಕಟ್ಟಿನ ಶಕ್ತಿನ ದೇವರ ಒದಗಿಸಾದ ಕಾರಣ ನರ ಇತರಾದ ದಿನಕ್ಕೆ ಸ್ಥಾನಮಾನ ಉಂಟ. ಐದನೇ ವಿಶೇಷವಾದ ಕನ್ನಡ ವಾಸುದೇವ ಶೆಟ್ಟರ್ ಒಳ್ಳೆಯದು. ಇಲ್ಲಿ ಬರ್ತಿನ ಸೂರ್ಯಕುಮಾರ್ ಯಾದವ್ ಒಂದು ಲೋಕೋತ್ತರ ವ್ಯಕ್ತಿಯಾದ ಎಲ್ಲ ನನಗೆ ಕ್ಯಾಪ್ಟನ್ ಆಗಿ ಹೊರಡುವುದು ಅಂಚಿನ 8 ಸ್ಥಾನವಾದರೆ ಆರಿಗೆ ದೇವರು ಕಾಪದ ಅಪ್ಪೆ ಒದಗಿಸಾದ ಹೊರಡು. ಈ ಮಣ್ಣಲ್ಲಿ ಈ ಜಾಗಕ್ಕೆ ಕಾಪದ ಅಪ್ಪನ ಕಾರ ಪ್ರಸತಿ ಏನು ಮಾತು ಅಲೋಗ್ರಹ ಪಡೆದು ಹೋಗ್ಯಾರ ಅಗರು ಒಂದು ಸ್ಥಾನಮಾನ ಹೋಗ್ಯಾರ ಅದು ಪಡೆದು ಎತ್ತರದ ಸ್ಥಾನಮಾನ वाक्य उंटु. वो तो देखो अपने हाथ में नहीं है, अपने हाथ में अच्छा खेलना और अच्छा करना टीम के लिए. अगर वो लिखा रहेगा, अगर वो सोचा रहेगा भगवान ने तो वो भी हो जाएगा. चिंतित मनोरथ पराभक्तिरस्तु भगवद अनुग्रह सिद्धिरस्तु. ದೇವರನ್ನ ಸಾಲಿನೋಡು ಕೈ ಮುಗಿದ ಪ್ರಾರ್ಥನೆ ಈ ದೇವರನ್ನ ಸಾನ್ನಿಧ್ಯವು ಕ್ಷೇತ್ರವು ನಮ್ಮ ಬರೋಟ ನಮ್ಮ ಅನೇಕ ಬಂದ ದೇವರ ಸೇವೆ ಬರೋಟ ನಿಮಗೆ ಸಂಬಂಧ ಕೊಡಬೇಕು. ಸಾಮಾನ್ಯ ಸಂಬಂಧ ಇದ್ದ ಬರಲಿಕ್ಕೆ ಆಗುತ್ತಿಲ್ಲ. ಈ ಜನ್ಮಾಂತರದಲ್ಲಿ ಸಂಬಂಧನೇ ನೋಡುತ್ತಾರೆ. ಈ ಜನ್ಮಾಂತರದ ಸಂಬಂಧ ಈ ಒಂದು ಕಾಪದ ಕ್ಷೇತ್ರಗಳು ಐದರ ನಮಗೆ ಇಲ್ಲಿ ಇಳಿ ಬೈದಿರತ್ತೆ ದೇವರು ನಮಗೆ ಇಳಿಗೆ ಇಲ್ಲಿ ಲೆಪಡಾದೆ ನಿಂತಾಗ ಹೆಚ್ಚಂಡ ಹೆಚ್ಚ ಲೆಪಡಾಯ ದೇವರಿಗೆ ಕೇಳುತ್ತಾಗ ಸಾಮಾನ್ಯ ವ್ಯಕ್ತಿತ್ವ ಇದ್ದದ ಲೆಪಡಾದೆ ಆಗ್ತದೆ. ಇಲ್ಲಿಗೆ ದೇವರಿಗೆ ಹೆಚ್ಚ ಬರುಳಿತ್ತಂದು ಮೇಲೆ ಕೇಳುತ್ತಾಗ ಕೇವಲ ಸೂರ್ಯಪ್ರಕಾಶ್ ಯಾದವ್ ಅಂದ್ರೆ ಸೂರ್ಯಕುಮಾರ್ ಯಾದವ್ ಪಡ್ಕೊಳ್ಳಕತ್ತಿದ ವ್ಯಕ್ತಿಯಾದ ಮಕ್ಕಳ ಅಪ್ಪಗೆ ಇಷ್ಟ ಇಟ್ಟಿದ್ದೀಯ ಮತ್ತೆ ಹೆಚ್ಚ ಬರಲಿಕ್ಕಂತ ಕೇಳಿದಾಗ ಸೂರ್ಯಕುಮಾರ್ ಯಾದವ್ ಹೆಚ್ಚ ಬರಡು ಕೇಳಿದಾಗ ಲೋಕೋತ್ತರ ವ್ಯಕ್ತಿಯಾದ ಬರಡು ಪಡ್ಕೊಳ್ಳಕತ್ತಿನ ಅಪ್ಪನ ಚಿತ್ತ ಅವ್ರಿಗೆ ಹೆಚ್ಚಾಗಿ ಕೇಳಿದಾಗ ಇಡೀ ಲೋಕ ಇಡೀ ಭಾರತ ಇಡೀ ಲೋಕ ಸೂರ್ಯಕುಮಾರ್ ಯಾದವ್ ಪುದರ್ ಪಂಡಿ ಬಕ್ಕ ಎನ್ನಡೆಗೆ ಬರೋದು ಎನ್ನಡೆಗೆ ಬತ್ತಿ ಬಕ್ಕ ಆ ಪುದರ್ ಭಕ್ತಿನ ಪುದರ್ ಶಾಶ್ವತವಾದ ಒರಿಯೋದು. ಆ ನಿಟ್ಟಿನಲ್ಲಿ ದೇವರ ನಮಗೆ ಕೊಡೋದೆಲ್ಲ ಕೂಡ ದೇವಿ ಅದೇ ದೇವಿ ಮಾಡ್ತಾರೆ ಅವಳ ಅಂಚಂಡ ಅವೇ ಜನ್ಮಾಂತರದ ಸಂಬಂಧ ಪಡ್ಡ ಅವೇ ಸಂಬಂಧ ನಾದ ಕೇಳಿದಂಡ ಕಾಪುಗ ಅಪ್ಪಗೆ ಬಂದ ಕೈ ಹಿಡಿದು ಪ್ರಾರ್ಥನೆ ತಂದು ನಂಗೆ ದೇವರ ಜನ್ಮ ಕೊಯ್ಯರು ಪಡೆದಂಡ ನಮ್ಮ ಜನ್ಮದ ಸಾರ್ಥಕತೆಗೊಂಡು ಸಾಧಿನ ದೇವರ ನಂಗೆ ಒದಗಿ ಸಾಧು ಕೊಯ್ಯರುಂಟ ದೇವರೇ ಎಡ್ಡಪುದರ್ ಸೂರ್ಯಕುಮಾರ್ ಯಾದವ್ ಬಣ್ಣ ಸೂರ್ಯ ಬಣ್ಣದ ಅಂತ ಬೆಳಗುನ ವ್ಯಕ್ತಿ ಅಂತ ಅರ್ಥ. ಮತ್ತೆ ನಂಗೆ ಕಾಪು ಮಾರಿಯುಡಿ ಇಲ್ಲಿ ಬೆಳಗೊಂದುಂಟು ಇತ್ತ ಬೆಳಗೊಂದುಂಟು. ಸೂರ್ಯಕುಮಾರ್ ಯಾದವ್ ಬಣ್ಣದ ಅದರ ಬೆಳಗುನ ವ್ಯಕ್ತಿ ಅಂತ ಅರ್ಥ. ಐದರ ಅವರ ಸೂರ್ಯಕುಮಾರ್ ಯಾದವ್ ಬೇರೆ ಕಾಪು ಬೆಳಗುನ ಕಾಪುನ ಮಾರಿಯುಡಿಗೆ ಬರ್ತೇನೆ ಅಂತ ಅವರ ಅದಕ್ಕೆ ನನ್ನ ಬೆಳಗುನ ಕಟ್ಟಿನ ಶಕ್ತಿನ ದೇವರ ಒದಗಿಸಾದ ಕಾರಣ ನರ ಇತರಾದ ದಿನಕ್ಕೆ ಸ್ಥಾನಮಾನ ಉಂಟ. ಐದನೇ ವಿಶೇಷವಾದ ಕನ್ನಡ ವಾಸುದೇವ ಶೆಟ್ಟರ್ ಒಳ್ಳೆಯದು. ಇಲ್ಲಿ ಬರ್ತಿನ ಸೂರ್ಯಕುಮಾರ್ ಯಾದವ್ ಒಂದು ಲೋಕೋತ್ತರ ವ್ಯಕ್ತಿಯಾದ ಎಲ್ಲ ನನಗೆ ಕ್ಯಾಪ್ಟನ್ ಆಗಿ ಹೊರಡುವುದು ಅಂಚಿನ 8 ಸ್ಥಾನವಾದರೆ ಆರಿಗೆ ದೇವರು ಕಾಪದ ಅಪ್ಪೆ ಒದಗಿಸಾದ ಹೊರಡು. ಈ ಮಣ್ಣಲ್ಲಿ ಈ ಜಾಗಕ್ಕೆ ಕಾಪದ ಅಪ್ಪನ ಕಾರ ಪ್ರಸತಿ ಏನು ಮಾತು ಅಲೋಗ್ರಹ ಪಡೆದು ಹೋಗ್ಯಾರ ಅಗರು ಒಂದು ಸ್ಥಾನಮಾನ ಹೋಗ್ಯಾರ ಅದು ಪಡೆದು ಎತ್ತರದ ಸ್ಥಾನಮಾನ ಪಡ್ಕೊಳ್ಳಕತ್ತಿನ ಅಪ್ಪನ ವಾಕ್ಯ ಉಂಟು. ಪೂಜ್ಯ ಇಷ್ಟಿಲ್ಲ
ಈಗ ನಮ್ಮದು ಇದು 7th ನಂಬರ್ ಪಿಲ್ಲರಿಗೆ 7 ನಂಬರ್ ಮುಖಮಂಟಪದ ಈ ಸ್ಟ್ರಾಂಗ್ ಆಗಿ ಪಿಲ್ಲರ್ ఒక అమ్మన గద్దులే ಬಂದ ಇಂಚ ಗೊತ್ತಾಗ ಅದು ಪ್ರಾರ್ಥನೆ ಮಾಡ್ಕೊಂಡು ದೇವರ ಸೇವೆಗಳ ಮನಸ್ಸಂಕಲ್ಪ ವನಮಾಲೀಗ ದೀಕ್ಷಾಲಿಂಗಿ ವೇದನಂದಗೆ ಶ್ರೀಮಾನ್ ನಾರಾಯಣ ವಾಸುದೇವೋ ವಿರಕ್ಷತೋ ದೇವರ ಆರೋಗ್ಯ ಭಾಗ್ಯ ರಕ್ಷಣೆ ಸೌಖ್ಯ ಕೆಟ್ಟ ರೀತಿಯ ಸ್ಥಾನಮಾನ ಒದಗಿಸಾದ ಕೊಟ್ಟು ರಕ್ಷಣೆ ಕೊಟ್ಟು ದೇವರ ಕಾಪಾಡುವರು ದೇವರಡ್ಡ आज देवीशा सूर्य कुमार यादव का आप ये जो खंबा जो अर्पण कर रहा है भगवान के अर्पण कर रहा है उन्होंने पैसा परसों 21 लाख रुपये बंगा सोने के से दिया था तो उसमें से खंबा और सोने पड़ा और सोने का सो साथ में सोने का वो अम्मा बैठा ना वो इसका बीटा बोलते हैं ना मार्च 2 वो फरवरी 25 से चालू होता है 9 डेज का प्रोग्राम मेरा ख्याल से ऑल इंडिया लेवल का भी इसमें हमारे पूजा के लिए प्रेसिडेंट बनाए से उसका दिल्ली में उधर है इसके लिए हम लोग हरिद्वार से गंगा जमुना ऐसा बहुत बड़ा प्लानिंग किया 18 कंट्री से सब बच्चों का वो टाइम आप भी फ्री करना పడొందులే మూల బత్త మస్తెద్ದೆ అన్నారు ಕೂಡ ಪೂಜೆ ಆಪಿನ ನೆಕ್ಸ್ಟ್ ಇಯರ್ ಆರು ಕೂಡ ಬರ್ಪೇರು ಇತ್ತಿರಡ ಟೂರ್ ದಲ್ಲ ಇತ್ತಿಜಿಡ ಕೂಡ ನೆಕ್ಸ್ಟ್ ಇಯರ್ ಪೂಜೆ ಇನಾಗ್ರೇಷನ್ ಬರ್ಪೇರು ಹೆಜ್ಜಿ ಪರಕದಲ್ಲ ಬಂತು ಅವು ಹೆಂಗ್ ಗೊತ್ತುಚ್ಚಿ ಮಮ್ಮಿ ದಾದೆ ಬಂದೆ ಮಮ್ಮಿ ಪನ್ನೊಂದೇ ಒಪ್ಪುವೇರ ಅಂಡ್ ಅಲ್ಲ ನಮ್ಮದಲ್ಲ ಪರಕೆ ಇತ್ತಿಜಿ ನಮ್ಮ ಬೈದಿನೇ ಕಿಂದ ಮೂಲ ಬೈದಿನ ಅಂಡ್ ಅಲ್ಲ ಹೆಂಗ್ ಬರ್ರೆ ಇತ್ತಂತ ಈಗ ಆರೆಗ್ಲ ಕಾಪು ಅಮ್ಮ ಅಂತ ಇಕ್ಕರೆ ಬರ್ರೆ ಇತ್ತು ಇನಿ ಶಿಲಾಸ ಅವು ಬಂದ್ ಪೂಜಿ ಇನಿ ಕಂಬ ಸಮರ್ಪಣೆ ಮಾಡ್ತಾರತೆ ಸೊ ಐತ ಬಗ್ಗೆ ಏನ ಹೆಚ್ಚ ಫೀಲ್ ಅಂಡ್ ಆಕ್ಚುಲಿ ಪನ್ರೆತ್ ಜಿ ಅಂಡಲ ಐತೆ ಪಿದಾಯ ಬತ್ತನಿಂದ ಮಲ್ಲಿಜ್ಜಿ ಬಟ್ ಅವು ಮನಸ್ಸರಿತ್ತಿನಕ್ಕೆ ಮಲ್ತಿ ನಂಚದಲ್ಲ ಪ್ಲಾನ್ ಇತ್ತು ಜಿ ಮಲ್ಪರೆ ಆರೇ ಪಂತಿನ ಕಂಬ ಕೊರ್ಪಿನಿಂದ ಆರ್ ಏ ದುಡ್ಡು ಕೊರ್ಪಿನಿಂದ ಆರ್ ಬನ್ನಿ ಬುಕ ಅಗುಲ್ ಮಮ್ಮಿ ನಗುಲ್ ಪೂರ ಅಗುಲ್ ಕೂಡ್ದು ಡಿಸೈಡ್ ಮಾಡ್ತೀನಿ ಅದೇ ಮಲ್ಪುನ वर्ल्ड कप विन होने के लिए कुछ अच्छा लग रहा है बहुत वर्ल्ड कप जीत के आने के अंदर एकदम एंटर करने के बाद जैसा देवीशा ने बोला जब भी अम्मा और अम्मा का सिस्टर का स्थापना होएगा फरवरी मार्च के टाइम में और टूर नहीं रहेगा और हम लोग रहेंगे तो हम लोग इधर ज़रूर आएंगे। वो सेलिब्रेशन कैसा था बॉम्बे में क्या बोलना चाहते हैं? बहुत अच्छा था, इतने सारे लोग को देख के बहुत अच्छा लगा उधर और इधर भी बहुत लोग को देख के बहुत अच्छा लगा। ये प्यार याद रहेगा हमेशा। इधर आके ऐसा लगा नहीं था कापू में कि इतने सारे लोग आएंगे बट अच्छा लग रहा है बहुत और वापस मिलेंगे। शुरू में थोड़ी बहुत आप ही बोल सकते हैं कुछ तो अभी थोड़ा थोड़ा सीख रहा हूँ मैं। कापू दम्मा वो तो देखो अपने हाथ में नहीं है, अपने हाथ में अच्छा खेलना और अच्छा करना टीम के लिए। अगर वो लिखा रहेगा, अगर वो सोचा रहेगा भगवान ने तो वो भी हो जाएगा। आपको अच्छा लगा, बहुत अच्छा लगा। उतरने के बाद जब भी टेंपल में एंटर किए वही जैसे मैंने बोला बहुत शांति लगा, एकदम माइंड एकदम काम हो गया एकदम। और नेक्स्ट टाइम जैसे मैंने बोला जब भी होगा स्थापना तब हम लोग आएंगे साथ में वापस। थैंक यू। आपको 4-5 साल हो गया अंकल को मालूम है 5 इयर्स पहले 5 इयर्स के बाद है, बहुत अच्छा लगा। पहले आया था ऐसे आया था, अभी अम्मा बुलाया, काबू अम्मा ने बुलाया। आप सेलिब्रिटी बना के आए कैसे फिर? नहीं एकदम नॉर्मल आदमी जैसा आया हूँ मैं। देवीशा ने बोला कि जाएंगे थोड़ा, क्योंकि अभी बॉम्बे में और हम लोग जहाँ से आए वहाँ से देखा कि कितने लोग आए थे तो सोचा कि इधर आएंगे गांव में और मंदिर भी आना था। तो सेलिब्रिटी जैसा बिल्कुल भी नहीं आया वो, और सेलिब्रिटी ऐसा है मैं कभी सोचता भी नहीं हूँ।
क्योंकि कुछ टाइम के बाद आप वापस नॉर्मल लाइफ आपको जीना है बहुत लंबे टाइम तक। ये आपका लाइफ नहीं है, लाइफ का पार्ट है, कुछ भी आप करते हो लाइफ। तो बस यही सोचता हूँ मैं और ऐसे ही चलता हूँ। आपका एनिवर्सरी कैसा? इतना केक लाइफ में कभी काटा नहीं है, इतना केक कभी खाया नहीं। और स्पेशल इसलिए क्योंकि वो जो कैच पकड़ा था उसको 8 दिन हो गया, एनिवर्सरी को भी 8 दिन हो गया था तो इसीलिए थोड़ा ज़्यादा स्पेशल। हमारे यहाँ का लड़की को आपने कैसा है लव मैरिज का? बस अभी ये वाला स्टोरी है, दबा दो इधर। सोशल मीडिया में पता नहीं, मैंने तो टच नहीं किया लाइन पे सब जगह। अभी ऐसा कैसा है कि पूरा इतना लोग को कुछ नहीं कर सकते सब लोग को, तो मेरे हिसाब से जो मुझे सही लगा वो मोमेंट पे वो मैंने किया। और भगवान के दुआ से मैं वो टाइम पे वहाँ पे था, मुझे वो चांस मिला कैच पकड़ने का और अच्छा लग रहा है। वो वीडियो पाकिस्तान से है, वो चर्चा आ रहा है। ವರ್ಲ್ಡ್ ಕಪ್ ಬಗ್ಗೆ ಬರಲಿ ನೀರಿಗೆ ಖುಷಿ ಆಯ್ತು. ವರ್ಲ್ಡ್ ಕಪ್ ಕಾಪುದಮ್ಮನ ಬಗ್ಗೆ ಮಾಡಿದ್ರು ಎಡ್ಡೆ ತೂದ್ ಆಗಲ್ಲ ಕಿನ್ನೀರ್ ನಿಂಚಿ ಎಟ್ಲ ಕ್ರಿಕೆಟ್ ಗೊಬ್ಬರ ಆಗಲ್ಲ ಒಂಜಿ ಡ್ರೀಮ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಕೊಡ್ಬೇಕು, ಇಂಡಿಯಾಗೆ ವರ್ಲ್ಡ್ ಕಪ್ ಗೆಂದೋಡು ಅವು ಆಗ್ಲಿಕ್ಕೆ ತಿಕ್ಕದ್ರಿಂದ ಐಟ್ ಖುಷಿ ಉಂಡು ತೂದ್ ಆಗಲ್ಲ ಡ್ರೀಮ್ ಫುಲ್ಫಿಲ್ ಆಡಿದ್ದು ನನ್ನ ಎದುರು ಕೂಡ ವರ್ಕ್ ಮಾಡ್ಕೊಡು ಕೂಡ ನೆಕ್ಸ್ಟ್ ಡ್ರೀಮಿಗೆ ಮೂವ್ ಆನ್ ಮಾಡ್ಕೊಡು। प्रैक्टिस किया है वो कैच का बहुत बार प्रैक्टिस के टाइम पे, और इसके लिए मैच के टाइम पे इतना माइंड थोड़ा काम था। और वही दुआ है भगवान का, वो टाइम पे मौका दिया कुछ अच्छा इंडिया के लिए करने का और अच्छा लग रहा है बहुत। ತುಂಬ ಮೀಡಿಯಾದವರು ಇದ್ದೀರಿ, ಇವತ್ತು ಹೆಚ್ಚಿನ ಅಂಶ ಹೈಯೆಸ್ಟ್ ಮೀಡಿಯಾ ಇವತ್ತು ಬಂದದ್ದು। ಯಾಕಂದರೆ ಭಾರತದಲ್ಲಿ ಒಂದು ಮಿರಾಕಲ್ ಪವಾಡದಂತೆ ಮೇಲೆ ಬಂದವರು ಸೂರ್ಯಕುಮಾರ್ ಯಾದವ್, ಅದು ದೈವ ಅನುಗ್ರಹ। ನಾನು ಅದನ್ನು ಹೇಳ ಬಯಸ್ತೇನೆ, ನಮ್ಮ ಟೀಮು ಇದು ಕಾಪುದಮ್ಮನ ಅನುಗ್ರಹ। ಯಾಕೆ ಕಾಪುದಮ್ಮನಂತ ಹೇಳಿದರೆ, ಕಾಪುಗೆ ಶ್ರೀಯುತ ದಿವಂಗತ ಸುಂದರ್ ಶೆಟ್ಟರನ್ನು ಕಾಪುದಮ್ಮನೇ ಕರ್ಕೊಂಡು ಬಂದದ್ದು। ಕಾಪುಗೆ ಸುಂದರ್ ಶೆಟ್ಟರು ಬಂದ ಮೇಲೇ ಈ ದೇವಿಶನ ತಾಯಿಗೆ ಅಂದರೆ ಮದುವೆ ಆದದ್ದೆಲ್ಲ ಇಲ್ಲೇ ಕಾಪುಗೆ ಸಂಬಂಧಪಟ್ಟೆ। ಇವತ್ತು ದೇವಿಶನಿಂದಾಗಿ ಸೂರ್ಯಕುಮಾರ್ ಕಾಪುಗೆ ಬಂದರು। ಹಾಗಾದರೆ ದೇವಿಶನನ್ನು ಅವಳಿಗೆ ದೇವಿಶ ಅಂತೇಳಿ ಹೆಸರು ಹೇಗಿಟ್ಟಿದ್ದಾರೆ ಗೊತ್ತಿಲ್ಲ, ಅದು ಕಾಪು ನಮ್ಮನ ಇದು ಇರ್ಬೋದು, ಅನುಗ್ರಹ ಇರ್ಬೋದು। ಅವರ ಇಡೀ ಮನೆಯವರು, ತಂದೆ ತಾಯಿ ಮಾವಂದಿರು ಎಲ್ಲರೂ ಕಾಪು ನಮ್ಮನ ಪರಮ ಭಕ್ತರು। ಅದರಲ್ಲಿಯೂ ವಿಶೇಷವಾಗಿ ಅದ್ಭುತವಾದ ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಎಲ್ಲ ದೇವಿಶನ ಮಾವನವರು ನನ್ನನ್ನು ಮುಂದೆ ಇಟ್ಟು ಎಲ್ಲರೂ ನಾವು ಒಟ್ಟಾಗಿ ಇಂಥ ಬೃಹತ್ ದೇವಸ್ಥಾನ ಆಗ್ತಾ ಇದೆ। ಇಂಥ ಸುಸಂದರ್ಭದಲ್ಲಿ ಸೂರ್ಯಕುಮಾರ್ ಮತ್ತು ದೇವಿಶಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವರಿಗೆ ನಾವು ಹೇಳಿದೆವು, ಅವರು ಹೀಗೆ 5 ವರ್ಷದ ಹಿಂದೆ ಮದುವೆ ಆದವರು ಈ ಊರಿಗೆ ಬಂದಿದ್ರು। ಆಗ ನನಗೆ ಆವಾಗಲೇ ಅವಳು ಮಗುವಿಂದ ನಮ್ಗೆ ಗೊತ್ತಿದ್ದವರು, ಸೂರ್ಯನನ್ನು ಕೂಡ ನಾವು ಕರೆದಿದ್ದೆವು। ಹಾಗಾಗಿ ಇವತ್ತು ಒಂದು ಸಲುಗೆಯಿಂದಲೂ ಸೂರ್ಯಕುಮಾರ್ ಇವತ್ತು ದೇಶ ಮಟ್ಟದಲ್ಲಿ ಹೆಸರು ಮಾಡಿದ್ದರೂ ಕೂಡ ನಮಗೆ ಮಗುವಿನಂತೆ ಕಾಪು ನಮ್ಮನ ಮಗ ಅಂತೇಳಿ ಇಲ್ಲಿ ಕರೆದಿದ್ದೇವೆ। ಸೂರ್ಯಕುಮಾರ್ ಬಂದಿದ್ದಾರೆ, ಅದು ಸಂತೋಷವಾಗಿದೆ। ಇಷ್ಟು ಜನ, ಎಷ್ಟು ಪ್ರಚಾರ ಆಗಬೇಕು। ನಮ್ಮ ಕಾಪು ನಮ್ಮನ ಈ ಒಂದು ಜೀರ್ಣೋದ್ಧಾರ 18 ದೇಶಗಳಲ್ಲಿ ಸಮಿತಿ ರಚಿಸಿಕೊಂಡು ಮಾಡ್ತಾ ಇರುವಾಗ ಭಾರತಾದ್ಯಂತದಿಂದ ನಾಡ್ದಿನ ಮಾರ್ಚ್ 2ರ ಪ್ರತಿಷ್ಠೆಗೆ ಎಲ್ಲ ಗಣ್ಯರನ್ನು ಕರಿಬೇಕು ಎಂಬುದಾಗಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು ಆಲೋಚನೆ ಮಾಡ್ತಾ ಇರುವಾಗಲೇ ಇದು ಒಂದು ಕಾಪು ನಮ್ಮನ ಪವಾಡ ಅಂತ ನಾನು ಭಾವಿಸ್ತಾ ಇದ್ದೇನೆ। ಇವತ್ತು ಇಲ್ಲಿ ನೀವು ನೋಡುವಂತ ಎಲ್ಲ ಈ ಸ್ತಂಭಗಳನ್ನು ಒಬ್ಬರೊಬ್ಬರು ದಾನಿಗಳು ನೀಡ್ತಾ ಬಂದಿದ್ರು। ಅದರಲ್ಲಿ ಈ ಮುಖಮಂಟಪದಲ್ಲಿರುವ 10 ಸ್ತಂಭಗಳಲ್ಲಿ 3 ಸ್ತಂಭಗಳು ಇನ್ನು ಇದಕ್ಕೆ ಬಾಕಿ ಇತ್ತು ಕೃಷ್ಣಾರ್ಪಣೆಗೆ। ಅದರಲ್ಲಿ 1 ಸ್ತಂಭದವರು ಒಬ್ಬರು ಹೇಳಿದ್ದಾರೆ, ಆದರೆ ಮೋಸ್ಟ್ಲಿ ಅಮ್ಮನಿಗೆ ಅವರಿಂದ ತಗೊಳ್ಳೋ ಭಾಗ ಅವ್ರೇನು ದುಡ್ಡು ಕೊಟ್ಟಿಲ್ಲ। ಇವತ್ತು ನನಗೆ ಫೋನ್ ಬಂದ ಕೂಡಲೇ ನಾನು ಎಣಿಸಿದೆ ದೇವಿಶಾ ಸೂರ್ಯಕುಮಾರ್ ಅಂದರೆ ಇಬ್ಬರ ಹೆಸರು ಬರಬೇಕು, ಅದಕ್ಕಾಗಿ ಅದಕ್ಕೆ ಸಿಕ್ಕಿದ ನಂಬರ್ ಕೂಡ 7 ನಂಬರ್। 7 ನಂಬರ್ ವಿಶೇಷ ಏನಂದರೆ ಅವರ ಮದುವೆಯ ದಿನ, ವೆಡ್ಡಿಂಗ್ ಆ್ಯನಿವರ್ಸರಿ 7, ಹಾಗಾಗಿ ಅಮ್ಮ 7 ಸಂಖ್ಯೆಯ ನಂಬರ್ ಕೊಟ್ಟಿದ್ದಾರೆ। ನನ್ನ ಅಂದಾಜು ಹೆಚ್ಚಿನ ಅಂಶ ಕಾಪು ನಮ್ಮ ಇನ್ನು ಸೂರ್ಯಕುಮಾರನ್ನು ಬಹಳಷ್ಟು ಮೇಲಕ್ಕೆ ಏರಿಸ್ತಾರೆ।
ಸೂರ್ಯಕುಮಾರ್ ಯಾವಾಗಲೂ ಕಾಪು ನಮ್ಮನ ಸೇವೆಯಲ್ಲಿ ಬದ್ಧರಾಗಿರ್ತಾರೆ ಎಂಬ ನನ್ನ ನಂಬಿಕೆಯೊಂದಿಗೆ ನಾನು ಕಾಪು ನಮ್ಮನ ಎಲ್ಲ ಭಕ್ತರಿಗೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. और नेक्स्ट टाइम जब भी ऑलमोस्ट रेडी हो गया होगा अगर मेरा मैच नहीं होगा या कुछ भी कोई भी मैच नहीं होगा, कुछ भी टूर्नामेंट नहीं होगा, तो मैं डेफिनेटली इसके लिए